ಸುಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲದ ನಾಗೂರಿಡು ಇಲ್ಲಗು ಬಾರೆಗೋಡಿ ಮಗರ್ದು ಮೂವೇರು ತೀರ್ನ ಜಾಗೆಗು ಬುಧಾರ ಪೈಯಗು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಪೋದು ಸಂಗತಿ ಪಿಂದೊಂದೇರು ಪೆಟ್ಟಾಯ್ನಕ್ಲಿಗೂ ಆಸ್ಪತ್ರೆ ತೂದು ಕರೆದುಪೋಯಿನ ಮೂವೇರಿನ ಸಂಸಾರಗೂ ಸರ್ಕಾರದ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಕೊಡ್ದು ಸಮಾಧಾನ ಪಂತೆರು. ಕುಡ್ಲ ನಗರದ ಕಂಕನಾಡಿ ಗರುಡಿ ಕೈತಲ್ ನಾಗೂರಿಡ್ ಇಲ್ಲದ ಮಿತ್ತು ಬರೆಗೋಡೆ ಮಗರ್ದ ಮೂವೇರು ತೀರ್ನ ಬೊಕ್ಕ ಮೂವೇರಿಗೆ ಪೆಟ್ಟಾಯಿನ ಜಾಗೆಗ್ ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದಪ್ಪನ ಯುಟಿ ಖಾದರ್ ಪೋದು ಸಂಗತಿ ಪಿಂದೊಂಡೆರು. ಬೆಂಗಳೂರಿಡಿತ್ತಿನ ಖಾದರ್ ಡಿಲ್ಲಿಗೆ ಪೋಯರಿತ್ತಿನೇನು ಉಂತಾದ ಬಯ್ಯಾಗ ತುರ್ತುಡು ಕುಡ್ಲಗ ಬತ್ತದಿತ್ತೆರು. ಜಿಲ್ಲಾಧಿಕಾರಿ ದರ್ಶನ್ HV, ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ಕಾಂಗ್ರೆಸ್ ನಾಯಕರು ಪದ್ಮರಾಜ್ ಆರ್ ಪೂಜಾರಿ ಒಟ್ಟಿಗಿತ್ತರು. ಈ ಪೊರ್ತುಡು ಖಾದರ್ ಪಾತಿರ್ದು ಕರೆದುಪೋಯಿನ ಮೂವೇರ್ನ ವಾರಸ್ದಾರರಿಗೆ 5 ಲಕ್ಷ ರೂಪಾಯಿ ಪರಿಹಾರನು ಸರ್ಕಾರದ ನೆಲೆಟ್ಟು ಕೊರ್ಪುಂಡು ಪೆಟ್ಟಾಯ್ನಕ್ಲಿನ ಮರ್ದದ ಖರ್ಚಿನ ಸರ್ಕಾರದಿಂದ ಉಂಡು ಪ್ರಕೃತಿ ಮುನಿದ ಇಲ್ಲ ನಷ್ಟ ಉಂಡಾಯಿನ ಕೇಸ್ಲೆಡ್ ನಿಯಮಗೂ ಸರಿಯಾದ ಪರಿಹಾರ ಕೊರ್ಪುಂಡು ಪಂಡೇರು. ಪೆಟ್ಟಾದ ಆಸ್ಪತ್ರೆ ಡೊಪ್ಪನ ಇರುವೇರು ಜೋಕುಲು ಸೇರಿದ ಮೂವೇರಿನ ತೂದು ಸಮಾಧಾನ ಪಂಡಿನ ಮಂತ್ರಿ ಯುಟಿ ಖಾದರ್ ಇಲ್ಲ ಮಗರ್ದು ಜೀವ ಕಳೆಯನ್ನಕ್ಲಿನ ಸಂಸಾರಗೂ ಸರ್ಕಾರದ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಕೊರಿಯರು. ಇವತ್ತು ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ ಇವತ್ತು 6 ಜನ ಗಾಯಾಳುಗಳು ಅಡ್ಮಿಟ್ ಆಗಿದ್ರು. ಅದ್ರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನೆ ಇವತ್ತು ಅಗಲಿದ್ದಾರೆ. ಅದರ ಮಧ್ಯೆ ಇವತ್ತು ನೋವು ಮತ್ತು ದುಃಖ ಇದೆ. ಯಾಕೆ ಪ್ರತಿಯೊಂದು ಪ್ರಾಣ ಕೂಡ ಅದರದ ಮಹತ್ವ ಮತ್ತು ಪಾವಿತ್ರತೆ ಈ ಸಂದರ್ಭ. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬರ್ತದನ್ನು ಅದು ಕೆಲಸ ಆಗಬೇಕು ಅಂತ ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ನಾಗರಿಕರು, ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರು, ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 3 ಜನ 6 ಜನ ಕೂಡ ಆಸ್ಪತ್ರೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಊರವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ತಮ್ಮ ಕೆಲಸ ಮಾಡೋದಕ್ಕೆ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ಯಾರಿಗೆ ಇವತ್ತು ಬಹುಶಃ ಬದುಕುಳಿದಿದ್ದಾರ ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಉಚಿತವಾಗಿ ಸರ್ಕಾರ ಮುಖಾಂತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಕರಿನ ವರ್ಷ ಇರುವೆರು ಜೋಕುಲು ಬೊಕ್ಕ ತನ್ನ 2 ಕಾರ್ಲಿನ ಕಳಿವನ್ನ ಮಂಜನಾಡಿ ಕೊಪ್ಪಳದ ಅಶ್ವಿನಿ ಪೊಂಜೋಗು ಕೃತಕ ಕಾರ್ಗಾದ RSS ಮಾರ್ಗದರ್ಶನದಂಚ ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ 23 ಲಕ್ಷ ರೂಪಾಯಿ ಒದಗಾದನೆಂದು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು. ಕರಿನ ವರ್ಷ ಮರಿಯಾಲದ ಪೊರ್ತುಡು ಇಲ್ಲ ಮಗರ್ದು ಇರುವೆರು ಜೋಕ್ಲೇನು ಬೊಕ್ಕ ತನ್ನ ಕಾರ್ಲ ಕಳೆವನ್ನ ಮಂಜಿನಾಡಿ ಕೊಪ್ಪಳದ ಅಶ್ವಿನಿ ಪಂಪಿನ ಪುಂಜೋಗು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನದಂಚ ಗುಮನ ಕೊರ್ತ ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ 23 ಲಕ್ಷ ರೂಪಾಯಿನ ಅಶ್ವಿನಿಯರ್ನ ಕೃತಕ ಕಾರ್ಲೆಗೆ ಒದಗಾದ ಒಂದೆಡ್ದು 2 ಕಾರಿಜ್ಜಂದಿನ ಅಶ್ವಿನಿ ಪಿರ ನಡಪುನಂಚ ಆವಡಂದು ದುಂಬದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು. ಜೋಕುಲು ಬೊಕ್ಕ ತನ್ನ 2 ಕಾರ್ಲಿನ ಕಳೆಯೊಂದು ಬಾರಿ ಕಷ್ಟುಡುಪುನ ಅಶ್ವಿನಿಯರ್ನ ಹರೆಕಳದ ಅಪ್ಪೆನ ಇಲ್ಲಡೆ ಪೋದು ಕೃತಕ ಕಾರ್ಲೆಗೆ 23 ಲಕ್ಷ ರೂಪಾಯಿ ಕೊರ್ದು ನಳಿನ್ ಕುಮಾರ್ ಪಾತಿರಿಯರು. ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸತೀಶ್ ಕುಂಪಲ, ಪಕ್ಷದ ಮಂಡಳ ಗುರ್ಕಾರ್ಯರು ಜಗದೀಶ ಕುವೈತ್ ಬೈಲ್ ಬೇಡಿಕೆ ದುಂಬುದಿದ್ದರು. ಐತಂಚ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ ಜಿ ಬುಕ್ಕ ಸಂತೋಷ್ ಜಿ ಫೋನ್ ಮಲ್ತದ ಅಶ್ವಿನಿಯರ್ನ ಸಂಸಾರಗೂ ಸಹಾಯ ಆದುಂತೊಡೊಂದು ಸೂಚನೆ ಕೊಡ್ದಿತ್ತರು. ಇಂಚಾದ ಮಹಾರಾಷ್ಟ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಬುಕ್ಕ ಜೀವನೋಪಾಯ ಇಲಾಖೆ ಮಂತ್ರಿ ರಾಯ್ನ ಮಂಗಳ್ ಪ್ರಭಾತ್ ಲೋಧಿರ್ನ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಭಿನ್ನ ಇತ್ತೊನ್ನ ಅಕ್ಷಣ್ಣುಟ್ಟೆ 6 ಗುಮನ ಕೊರ್ದು ಕೃತಕ ಕಾರ್ಲೆಗಾಪನ ಖರ್ಚಿ 23 ಲಕ್ಷ ರೂಪಾಯಿನ ಒದಗಾದೆರು. ಆಂಡ್ರೋಲೈಟ್ ಪನ್ಪುನ ಕಂಪನಿ ಕೃತಕ ಕಾರ್ ಜೋಡ್ಸಾರೆ ದುಂಬು ಬೈದನಂದು ನಳಿನ್ ಕುಮಾರ್ ಕಟೀಲ್ ಪಂಡೆರು. ಕೃತಕ ಕಾರ್ ಜೋಡ್ಸಾರೆ ದುಂಬು ಬತ್ತಿನ ಲೋಧಾ ಟ್ರಸ್ಟ್ಗೂ ಅಶ್ವಿನಿ ಸೊಲ್ಮೆ ಸಂದಾಯರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಳ, ಬಿಜೆಪಿ ಕುಡ್ಲ ಮಂಡಳ ಗುರ್ಕಾರ್ಯರು ಜಗದೀಶ್ ಆಳ್ವ ಕುವತ್ತ ಬೈಲ್, ಪ್ರಧಾನ ಕಾರ್ಯಂತರು ಮೋಹನ್ ರಾಜ್ KR, ದಯಾನಂದ ತೊಕ್ಕೊಟ್ಟು ಈ ಪೊರ್ತೊಡಿತ್ತರು. 23 ಲಕ್ಷವನ್ನು ಭರಿಸುವುದಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕುಟುಂಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಮತ್ತು ನಮ್ಮ ಇಲ್ಲಿಯ ಮಂಡಳದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳ್ವರ ಗಮನಕ್ಕೆ ತಂದಾಗ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದಾಗ ಕೊನೆಗೆ ಇದಕ್ಕೆ ಯಾವುದಾದ್ರೂ ಸೇವಾ ಸಂಸ್ಥೆಯಿಂದ ಜೋಡಿಸಬಹುದು ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂತ ಸಹಕಾರಿಯವರಾಗಿರ್ತಕ್ಕಂಥ ಪ್ರಕಾಶ್ ಅವರ ಗಮನಕ್ಕೆ ತಂದಾಗ ಅವರು
ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಅವರ ಗಮನಕ್ಕೆ ತಂದರು. ಸಂತೋಷ್ ಅವರು ತುರ್ತು ನನಗೆ ಕರೆ ಮಾಡಿ ಈ ಕುಟುಂಬದ ಜೊತೆ ನಿಲ್ಲಬೇಕು ಅಂತ ಹೇಳಿದಾಗ ಮಹಾರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಮಂಗಲ್ ಪ್ರಭಾತ್ ಲೋಧಾ ಅವರ ಗಮನಕ್ಕೆ ತಂದಾಗ ಅವ್ರದೇ ಟ್ರಸ್ಟ್ ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಇದಕ್ಕೆ 23 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಪ್ಕೊಂಡ್ರು. ಸಂತೋಷಿಯವರು ಮತ್ತು ನಾನು ಮಾತನಾಡಿದಾಗ ತತ್ಕ್ಷಣ ಸಂತೋಷದಿಂದ ಇಲ್ಲಿಯ ಮನೆಯ ಪರಿಸರ ಆರ್ಥಿಕ ಪರಿಸ್ಥಿತಿ ಇವರಿಗಾಗಿರ್ತಕ್ಕಂಥ ದುರ್ಘಟನೆಯ ಕಷ್ಟಗಳನ್ನು ನೆನೆದು ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ 23 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡೋಲೈಟ್ ಅನ್ನತಕ್ಕಂಥ ಕಂಪನಿ ಅವರ ಕೃತಕ ಕಾಲಿನ ಜೋಡಣೆಗೆ ಮುಂದಾಗಿದೆ. ಹಾಗಾಗಿ ಆ ಕಂಪನಿಯ ಪೂರ್ಣ ಹಣವನ್ನು ಈಗಾಗಲೇ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಬಳಸಿದೆ. ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಕುಟುಂಬದ ಜೊತೆಗೆ ನಿಂತು ಈ ಕಾರ್ಯವನ್ನು ಮಾಡಿದೆ. ಮಂಗಲ್ ಪ್ರಭಾ ಲೋಧಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೆ. ಹಾಗೂ ನನಗೆ ಕಾಲಿಗೆ ಧನ ಸಹಾಯ ಮಾಡಿದ 23 ಲಕ್ಷ ಧನ ಸಹಾಯ ಮಾಡಿದ ಮಂಗಲ್ ಲೋಧಾ ಅವರಿಗೆ ಟ್ರಸ್ಟ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ರೀ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸರ್ ನಳಿನ್ ಶ್ರೀ ಕಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದನ ಕರಿನ ಒಂತೆದಿ ನೋಡ್ದು ಗಾಳಿ ಬರ್ಸ ಬರೊಂದುಪ್ಪು ನೀಡಿದವರ ದಕ್ಷಿಣ ಕನ್ನಡ ಜಿಲ್ಲೆ ದೋರ್ಮೇಡು ನಾಶ ನಷ್ಟ ಉಂಡಾತಂಡು. ಬಂಟ್ವಾಳ ತಾಲೂಕದ ಬೇತೆ ಬೇತೆ ಗ್ರಾಮಲಿಡು 3 ಜಿಲ್ಲೆಗೂ ನಷ್ಟ ಆತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಬೇಸಿಗೆ ಬುಕ್ಕ ಕಾರ್ತೆಲ್ ತಿಂಗಳು ಸರಿಯಾದ ಬರ್ಸ ಬೈದಿನಲ್ಲ ಈ ವಾರಡು ಸೋಮವಾರದಿಂದ ರಾತ್ರಿ ಬರ್ಸ ಎಡ್ಡೆ ಬೈದಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಗಾಳಿ ಬರ್ಸಗೂ ಬೇತೆ ಬೇತೆ ಕಡಿಟ್ಟು ನಾಶ ನಷ್ಟ ಉಂಡಾಯಿನ ಬಗೆಟ್ಟು ವರದಿಯಾತಂಡು. ಬಂಟ್ವಾಳ ತಾಲೂಕದ ಬೇತೆ ಬೇತೆ ಗ್ರಾಮಲಿಡು 3 ಇಲ್ಲಗೂ ನಷ್ಟ ಉಂಡಾತಂಡು. ಅನಂತಾಡಿ ಗ್ರಾಮ ಗೋಳಿಕಟ್ಟೆದ ಸೀತಾಪನ್ಪನರ್ನ ಇಲ್ಲಗೂ ಮರ ಬೂರ್ದು ನಷ್ಟ ಆತಂಡು. ಅಮಟಾಡಿ ಗ್ರಾಮ ಅಜಕಲದ ಚಂದ್ರಶೇಖರ ಯಾನೆ ಬಾಬುಶೆಟ್ಟಿ ಪನ್ಪನರ್ನ ಇಲ್ಲಗ್ಲ ಮರಬೂರ್ದು ನಷ್ಟ ಆದಿತ್ತದು ಇಲ್ಲಡು ಉಂತಂದಿನಂಚ ಆತಂಡು. ಬಾಡಿಗೆ ಇಲ್ಲಡು ವಾಸ ಮಲ್ತೊಂದುಲ್ಲೇರು. ಬೊಕ್ಕೊಂದಿ ಕಡಿಟ್ಟು ಬಿಟ್ಲ ಕಸ್ಬಾ ಗ್ರಾಮದ ಅಲಂಗಾರಡು ವನಜ ಪನ್ಪನರ್ನ ಇಲ್ಲಗ್ಲ ನಷ್ಟ ಉಂಡಾದಿತ್ತದು ಪರಿಹಾರ ದೆಪ್ಪದ ಕೊರ್ಪುನಂಚ ಆರು ಸಂಬಂಧಪಟ್ಟಿನ ಇಲಾಖೆಗಳಿಗೂ ಒತ್ತಾಯ ಮಲ್ತದೇರು. ಕುಡ್ಲಾ ಮೂಡುಶೆಡ್ಡಿದ ಶೆಡ್ಡೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ದೇವೀರ್ನ ಬಾಲಾಲಯ ಪ್ರತಿಷ್ಠೆ ಬುಧವಾರ ನಡೆತಂಡ. ದೇವಸ್ಥಾನ ಆಡಳಿತ ಸಮಿತಿದಕ್ಲು ಜೀರ್ಣೋದ್ಧಾರ ಸಮಿತಿದಕ್ಲು ಗ್ರಾಮದ ಭಕ್ತರು ಈ ಪೊರ್ತೊಡಿತ್ತರು. ಕುಡ್ಲದ ವಾಮಂಜೂರು ಮೂಡುಶೆಡ್ಡದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವನ್ನು ಜರಿತದ ಹೊಸ ದೇವಸ್ಥಾನ ಕಟ್ಟರೆ ಪಂಚಾಂಗ ಪಾಡು ನಡೆದ ದುಂಬು ಬುಧವಾರ ದೇವರನ ಬಾಲಾಲಯ ಪ್ರತಿಷ್ಠೆಗೆ ಕಾರ್ಯಕ್ರಮ ಪಾಡೊಂದು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ರಾಮಚಂದ್ರ ಉಡುಪ ಬೊಕ್ಕ ಕುಡುಪು ಕೃಷ್ಣರಾಜ ತಂತ್ರಿಯರ್ನ ದುಂಬಾಳ್ತಿಡು ಪ್ರಾರ್ಥನೆ ಮಲ್ತಿರು. ಧಾರ್ಮಿಕ ವಿಧಿವಿಧಾನುಲಿನ ಕರಿತದ ಶ್ರೀ ವಿಷ್ಣುಮೂರ್ತಿ ದೇವರೇನು ಬಾಲಾಲಯಡು ಕುಲ್ಲಾಯಿರು ಮಹಾಪೂಜೆ ಮಲ್ತದ ಮಂಗಳಾರತಿ ಪತ್ತದ ಭಕ್ತರಿಗೆ ಪ್ರಸಾದ ಕೊರಿಯರು. ಬಾಲಾಲಯ ಪ್ರತಿಷ್ಠೆ ಮಲ್ತಿ ಬೊಕ್ಕ ವ್ಯವಸ್ಥಾಪನಾ ಸಮಿತಿದಕ್ಕಲು ಜೀರ್ಣೋದ್ಧಾರ ಸಮಿತಿದಕ್ಕಲು ಬೊಕ್ಕ ಗ್ರಾಮದ ಭಕ್ತರು ಸೇರಿದ ಪರತ ದೇವಸ್ಥಾನ ಜರಿಪಿನ ಕಾರ್ಯ ನಡೆತಂಡು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯ ಚಂದ್ರಹಾಸ ಶೆಟ್ಟಿ ರಂಗೋಲಿ, ಕಾರ್ಯ ಗುರುಕಾರ್ಯರು ಗಿರಿಧರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಶಿವರಾಮ್ ಮಲ್ಲಿ, ಮರ್ಯಾದೆ ಗುರುಕಾರ್ಯರು ಶೆಡ್ಡಿ ಮಂಜುನಾಥ ಭಂಡಾರಿ, ಬೊಂಬಾಯಿ ಸಮಿತಿದ ಗುರುಕಾರ್ಯರು ವಿಶ್ವನಾಥ್ ಶೆಟ್ಟಿ, ಪ್ರಧಾನ ಕಾರ್ಯಂತರ ಸಂತೋಷ್ ಶೆಟ್ಟಿ, ಬಂಟಿರ್ನ ಯಾನೆ ನಾಡವಿರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ಮಾಲಾಡಿ, ಊರ್ದ ಹಿರಿಯರು ಗ್ರಾಮದ ಭಕ್ತರ ಮಾತ ಈ ಪೊರ್ತೊಡಿತ್ತರು. ದೇವರ ಪ್ರಾರ್ಥನಾ ಜೀರ್ಣೋದ್ಧಾರಗೋಸ್ಕರವಾದ ಈ ಮೂಲ ಗರ್ಭಾಗಿರುವ ದೇವರ ಬಿಡಿದು ಬಾಲಾಲಯದ ಸುಪ್ರತಿಷ್ಠಿತರಾಮನು ಇಂಚ ಮಲ್ಪಜೆಗೆ
ఎస్ఐఆర్ను మాతిర్లే ఎత్తుకొనుడు బిఎల్ఓ పక్క బిఎల్2 ప్రతినిధులు బన్నగా ಮಾತಾ ವಿವರ ಕೊರಡು ಎಸ್ಐಆರ್ನು ದೂರ್ನಕುಲು ಯೋಚನೆ ಮಲ್ಪುಡೊಂದು ಒಡಿಪುದ ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಪಂತಿರು. ಒಡಿಪುಡು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಸುದ್ದಿ ಮಾಧ್ಯಮಕ್ಲಡ ಪಾತಿರ್ದು ಪ್ರತಿಯೊರಿಲ ಓಟು ಪಾಲ್ದಿತನುಡು ಪನ್ಪುನ ಕಾರಣುಡು ಎಸ್ಐಆರ್ ಕಾರ್ಯ ಶುರುವಾತುಂಡು. ಎಸ್ಐಆರ್ನು ಮಾತಿರ್ಲ ಎತ್ಕೊನುಡು ಬಿಎಲ್ಒ ಬೊಕ್ಕ ಬಿಎಲ್2 ಪ್ರತಿನಿಧುలు ಬನ್ನಗ ಮಾತಾ ವಿವರ ಕೊರಡು ಎಸ್ಐಆರ್ನು ದೂರ್ನಕುಲು ಯೋಚನೆ ಮಲ್ಪುಡೊಂದು ಪಂಡಿರು. ಒಂತ ಜನ ಪ್ರಜಾಪ್ರಭುತ್ವಗೊಂದು ಕಂಟಕ ಅಂದ ಪನ್ಪಿರು ಅಂಡ ಒಂದು ಪ್ರಜಾಪ್ರಭುತ್ವನು ಗಟ್ಟಿ ಮಲ್ಪುನ ವ್ಯವಸ್ಥೆ ಆದುಂಡು ಇಂದಿಡ್ದಾವ್ರ ರಾಷ್ಟ್ರ ವಿರೋಧಿಲು ಭಯೋತ್ಪಾದಕರು ದೇಶಗೂ ಅನ್ಯಾಯ ಮಲ್ಪುನಕ್ಲಿಗೂ ಮೂಕದ ಬಲ್ಲ ಪಾಡೋಲಿ ಕಾಂಗ್ರೆಸ್ ತಕುಲು ಕೆಪ್ಪುಗುಪ್ಪುಗ ಅವಕಾಶ ಕೊರಡೆ ರಾಜ್ಯ ಸರ್ಕಾರ ನಿಘಂಟದ ವಾಸ ಮಲ್ಪುನ ಬಗೆಟ್ ಅಂದೊಂದು ತೋಜಾವನ ಓಲೆ ಕೊರ್ಪುಣೊಂದು ಪಂತಂಡು ವಾಸ್ತವ ದೃಢೀಕರಣ ಓಲೆ ಓಟದ ಹೆಚ್ಚು ಕಮ್ಮಿ ಮಲ್ಪುನೆಟ್ಟು ಪಿದೈ ದೇಶದಕ್ಲೆಗ್ಲ ಅನುಕೂಲ ಮಲ್ತು ಕೊರುವುದು ಕೋಟ ಶ್ರೀನಿವಾಸ ಪೂಜಾರಿ ಪಂಡಿರು. ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕೊಡಲಿಕ್ಕೆ ಈ ಪ್ರಕ್ರಿಯೆಗಳು ಆರಂಭ ಆಗಿದೆ. ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ಮತಪಟ್ಟಿ ಪರಿಷ್ಕರಣೆ SIRನ್ನು ಪ್ರತಿಯೊಬ್ಬರು ಕೂಡ ಸ್ವಾಗತಿಸಬೇಕು ಮತ್ತು ಮನೆ ಮನೆಗೆ ಆ BLOಗಳು ಬಂದಾಗ ಮತ್ತು BLA2 ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಬಂದಾಗ ಎಲ್ಲ ವಿವರಗಳನ್ನು ಅವರಿಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮತದಾರರಿಗೆ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಈ SIRನ್ನು ಟೀಕಿಸುವವರು ಮತ್ತೊಮ್ಮೆ ಯೋಚನೆ ಮಾಡಬೇಕು. ಯಾಕಂದರೆ ವಿದೇಶದ ಜನರಿಗೆ ಬಾಂಗ್ಲಾದೇಶದಲ್ಲಿರುವಂಥ ಜನ ಭಾರತಕ್ಕೆ ಬಂದು ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡುವಂಥ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ಈ ಮತದಾನ ಪರಿಷ್ಕರಣೆ ವಿದಾಯ ಹೇಳುತ್ತೆ ಅನ್ನುವಂಥ ವಾತಾವರಣವನ್ನು ಗಮನಿಸಬೇಕು. ಕೆಲವರು ಮಾತನಾಡುವಾಗ ಪ್ರಜಾಪ್ರಭುತ್ವಕ್ಕೆ ಇದು ಕಂಟಕ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಕಂಟಕ ಅಲ್ಲ, ಇದು ಬದಲಾಗಿ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ ಒಂದು ವ್ಯವಸ್ಥೆ ಈ SIR ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡಿ ಈ SIR ಪ್ರಕ್ರಿಯೆಗಳನ್ನು ಮತದಾರರ ಪರಿಷ್ಕರಣೆಯ ಪ್ರಕ್ರಿಯೆಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಕುಡ್ಲದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮುಡು ವೈದ್ಯರ್ನ ದಿನಾಚರಣೆ, ಪತ್ರಿಕಾ ದಿನಾಚರಣೆ ಬೊಕ್ಕ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನಾಚರಣೆ ಮಲ್ತಿರು. ವೆಲ್ನಾಗ್ ಜಿಲ್ಲಾಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ ಸೀರ್ನಂಜ ಸಾಧಕರಿಗೆ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತಿರು. ಕುಡ್ಲದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮುಡು ವೈದ್ಯರ್ನ ದಿನಾಚರಣೆ, ಪತ್ರಿಕಾ ದಿನಾಚರಣೆ ಬೊಕ್ಕ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನಾಚರಣೆ ಬುಧವಾರ ನಡೆತಂಡು. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿದ ಗುರುಕಾರ್ಯರು ಶರತ್ ರಾಜ್ ಶೆಟ್ಟಿ ಮಲ್ಲಬಿಂದರಾದಿತ್ತರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕುಡ್ಲಾ ಶಾಖೆದ ಮುಖ್ಯಸ್ಥರು ಆಫೀಸ್ ರೆಹಮಾನ್, ಜತೆ ಮುಖ್ಯಸ್ಥರು ಅಹಮದ್ ನಜರ್ ಪಿಬಿ, ಶೋರೂಮ್ ಮ್ಯಾನೇಜರ್ ಗಿರೀಶ್ ರಾಯ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರ್ಹಾನ್ ಕಾರ್ಯಕ್ರಮ ಮುಟ್ಟಿದ್ದರು. ಕೇಕ್ ಕತ್ತಿರ್ದು ಸಂಭ್ರಮಾಚರಣೆ ಮಲ್ತಿರು. ಕುಡ್ಲದ ವೆಲ್ನಾಗ್ ಜಿಲ್ಲಾಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ DS, ಡಾಕ್ಟರ್ ಆದ 25 ವರ್ಷದ ಅನುಭವ ಪುನಃ ಅಡ್ಯಾರ್ ಸರ್ಕಾರಿ ಆಸ್ಪತ್ರೆದ ಡಾಕ್ಟರ್ ಚಂದ್ರಪ್ರಭಾಬಿ, ಅಡ್ಯಾರ್ ಗ್ರಾಮೀಣ ಭಾಗಡು ದಿಂಜ ವರ್ಷಲೆಡು ಡಾಕ್ಟರ್ ಆದ ಸೇವೆ ಸಂದಾವದ ಪುನಃ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ ಶಾಂತರಾಮ ಶೆಟ್ಟಿ, ಶಬಾನಾ ಬೊಕ್ಕ ಯಶಸ್ವಿನಿ ಕೆ ಅಮೀನ್, ಮಾಧ್ಯಮ ಕ್ಷೇತ್ರದ ಕುಡ್ಲಾ ಪ್ರೆಸ್ ಕ್ಲಬ್ ಗುರುಕಾರ್ಯರು PB ಹರೀಶ್ ರೈ, ಪ್ರಸನ್ನ ಪೂಜಾರಿ ಬೊಕ್ಕ ಶ್ರೀಕಾಂತ್ ರಾವ್ PB,
ನಿಂಚ ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತಿರು ತಮ್ಮನದ ಮರ್ಯಾದೆ ತನ್ನ ಶಾಂತಾರಾಮ ಶೆಟ್ಟಿ ಪಾತಿರ್ದು ಸುಲ್ಮೆ ಸಂದಾಯರು ಪ್ರೆಸ್ ಕ್ಲಬ್ ಗುರ್ಕಾರ್ಯರು ಪಿ ಬಿ ಹರೀಶ್ ರೈ ಪಾತಿರ್ದು ಪತ್ರಿಕಾ ದಿನಾಚರಣೆ ನಡಪವನ ಬಗೆಟ್ ಬೊಕ್ಕ ಮಂಗಳೂರು ಸಮಾಚಾರ ಪತ್ರಿಕೆ ಸುರು ಮಲ್ತದು ಹರ್ಮನ್ ಮೌಗ್ಲಿಂಗ್ ಕುಡ್ಲಡ್ ಪತ್ರಿಕೋದ್ಯಮ ಸುರು ಮಲ್ತಿನ ಬಗೆಟ್ ತೆರಿಪಾಯರು ಸಮಾಜಡು ಸಾಧನೆ ಮಲ್ತಿನಕ್ಲಿನ ಗುರ್ತ ಮಲ್ತಿನೇಕ್ ಸುಲ್ಮೆ ಸಂದಾದ ಕುಡ್ಲದ ಎಸ್ಎಸ್ ನಾಯ್ಕ್ ಸಂಸ್ಥೆದ ಚಾರ್ಟರ್ಡ್ ಅಕೌಂಟೆಂಟ್ ಯಶಸ್ವಿನಿ ಕೆ ಅಮೀನ್ ಪಾತಿರಿಯರು. ಡಾಕ್ಟರ್ ಅಂತ ಫಿಸಿಕಲ್ ಹೆಲ್ತ್, ಸಿ ಎ ಅಂದ್ರೆ ಫೈನಾನ್ಷಿಯಲ್ ಹೆಲ್ತ್, ಬೆಳಿಗ್ಗೆ ಪೇಪರ್ ಓದ್ಬೇಕಿದ್ರೆ ಪತ್ರಿಕೋದ್ಯಮ ಇರಬೇಕು. ಈ ಮೂರು ಒಂದೇ ದಿನದಲ್ಲಿ ಬಹುಶಃ ಇವತ್ತು ಬಹಳ ಒಂದು ಸಿಗ್ನಿಫಿಕೆಂಟ್ ಆಗಿ ನಡೆದಿದೆ. ಹಾಗಾಗಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡಿನ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ಹಾಗೂ ಮ್ಯಾನೇಜ್ಮೆಂಟ್ ಅವರಿಗೆ ನನ್ನ ವಂದನೆಗಳು ಹೇಳುತ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಫೆಲಿಸಿಟೇಟಿಂಗ್. ಥ್ಯಾಂಕ್ ಯು. ಪತ್ರಿಕಾ ದಿನಾಚರಣೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಜೊತೆಗೆ ವೈದ್ಯರ ದಿನಾಚರಣೆ ಮತ್ತು ಚಾರ್ಟರ್ಡ್ ಅಕೌಂಟ್ ದಿನಾಚರಣೆ. ವೈದ್ಯರಾಗಬೇಕಾದ್ರೆ MBBS ಪಾಸ್ ಆಗಲೇಬೇಕು. CA ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಚಾರ್ಟರ್ಡ್ ಅಕೌಂಟ್. ಆದ್ರೆ ಪತ್ರಕರ್ತರಿಗೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ, ಬರೀಲಿಕ್ಕೆ ಗೊತ್ತಿದ್ರೆ ಸಾಕಾಗ್ತದೆ. ಅದೇ ಸ್ವಲ್ಪ ನಮಗೆ ಅವರಿಗಿರುವ ವ್ಯತ್ಯಾಸಗಳು. ನೀವು ನಮ್ಮನ್ನ ಅಭಿನಂದಿಸಿದಕ್ಕಾಗಿ ನಿಜವಾಗ್ಲೂ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಎಲ್ಲಾ ಟೀಮ್ ಮೇಟ್ಸ್ ಇಲ್ಲಿ ಎಲ್ಲರೂ ನೀವೆಲ್ಲ ಈ ಸಹಕಾರವನ್ನ ಅಥವಾ ಒಂದು ಒಟ್ಟಿಗೆ ವಿದೌಟ್ ಎಂಪ್ಲಾಯೀಸ್ ಅಥವಾ ವಿದೌಟ್ ಯೋರ್ ಸಪೋರ್ಟ್ ಈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಇರೋದ್ರಿಂದ ಈ ಗೋಲ್ಡನ್ ಡೈಮಂಡ್ಸ್ ಇನ್ಸ್ಟಿಟ್ಯೂಷನ್ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಅದಕ್ಕೆ ನಿಮಗೆ ಧನ್ಯವಾದಗಳು ಸರ್. ದುಮ್ಮದ ಪ್ರಧಾನಿ ಜವಾಹರ್ಲಾಲ್ ನೆಹರು ಸುರು ಮಲ್ತ ದಿನ ಸಹಕಾರಿ ಚಳವಳಿನ ಮೊಳಹಳ್ಳಿ ಶಿವರಾಯರು ಬೊಕ್ಕ ಕಾರ್ನಾಡ್ ಸದಾಶಿವರಾಯರು ಎಡೇನ ಮುಳಿಪಾದಿರಂದು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪಂತೆರು ಹಳೆಯಂಗಡಿದ ಪ್ರಿಯದರ್ಶಿನಿ ಸೊಸೈಟಿದ ನಿಲೆಟ್ ನಡತಿನ ತರಬೇತಿ ಕಾರ್ಯಾಗಾರ ಉದಿಪನ ಮಲ್ತದ ಅರ್ಪಾತೆರಿಯರು. ಕೇಂದ್ರ ಸಹಕಾರ ಇಲಾಖೆಗೆ 5 ವರ್ಷ ಆಯ್ನಲೆ ಕೊಡು ಸಹಕಾರ ಸಪ್ತಾಹ ದಿದ್ದಿತ್ತದ ಮುಲ್ಕಿ ತಾಲೂಕು ಮಟ್ಟದ ಸಹಕಾರಿ ಸಂಗುಲಿನ ನಿರ್ದೇಶಕರ ಬೊಕ್ಕ ಕೆಲಸದಕ್ಲೆಗ ಸಹಕಾರ ಸಂಗುಲಿನ ನಿರ್ವಹಣೆಯ ನಮ್ಮ ಪಾಲು ಪನ್ಪನ ತರಬೇತಿ ಕಾರ್ಯಾಗಾರ ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರ ಇಲಾಖೆದ ದುಂಬಾಳ್ತೇಡ್ ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ನಿಲೆಟ್ ಬುಧವಾರ ಹಳೆಯಂಗಡಿದ ಹರಿ ಓಂ ಸಭಾಂಗಣಡು ನಡೆತಿಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ನಿರ್ದೇಶಕರು ಐಕಳ ಭಾವ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಾಗಾರ ಉದಿಪನ ಮಲ್ತದ ಪಾತಿರ್ದ ದುಮ್ಮದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ರೆಡ್ದು ಸುರುವಾಯಿನ ಸಹಕಾರಿ ಚಳುವಳಿನ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡ್ ಮೊಳಹಳ್ಳಿ ಶಿವರಾಯರು ಬೊಕ್ಕ ಕಾರ್ನಾಡ್ ಸದಾಶಿವರಾಯರ್ ಉಮೇದೆಡ್ ದುಂಬರಿತಿ ನೀಡಿದ ಅವರ ಈ ಭಾಗುಡು ಸಹಕಾರಿ ಕ್ಷೇತ್ರ ದಿಂಜ ಮಟ್ಟಕ್ಕೆ ಬೆಳೆದು ಬೈದನಂದ ಪಂಡ್ಯರು. ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರು ವಸಂತ್ ಬೆರ್ನಾಡ್ ಗುರ್ಕಾರ್ಮೆ ವಹಿಸಿದ ಪಾತಿರಿಯರು. ಪಡುಬಿದ್ರಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರ್ಕಾರ್ಯರು ಸುಧೀರ್ ಕುಮಾರ್ ಮಲ್ಲಬಿನ್ನೆರಾದ ಪಾತಿರಿಯರು. ಸಂಪನ್ಮೂಲ ವ್ಯಕ್ತಿ ಕುಂದಾಪುರ ಬೊಕ್ಕ ಕರ್ನಾಟಕ ಸಹಕಾರ ಸಂಗುಲಿನ ತರಬೇತಿದಾರ ವಕೀಲರು PS ತರಬೇತಿ ಕಾರ್ಯಾಗಾರ ನಡಪಾದ ಕೊರಿಯರು. ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ಕಾರ್ಯತ್ವವನ್ನಾಧಿಕಾರಿ ಸುದರ್ಶನ್ ಕಾರ್ಯಕ್ರಮ ಇತ್ತಿರು. ಜವಾಹರ್ಲಾಲ್ ನೆಹರು ಅವರು ಸಹಕಾರಿ ವ್ಯವಸ್ಥೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟವರು. ಈ ದೇಶ ಏನಾದರೂ ಈ ದೇಶಕ್ಕೆ ಒಂದು ಶಕ್ತಿ ತುಂಬಬೇಕಾದ್ರೆ, ಆರ್ಥಿಕ ಸಬಲೀಕರಣ ಆಗಬೇಕಾದ್ರೆ ಅದು ಸಹಕಾರಿ ವ್ಯವಸ್ಥೆಗಳು ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಬೆಳೆದರೆ ಮಾತ್ರ ಸಾಧ್ಯ ಎಂಬ ವಿಚಾರವನ್ನು ಅರಿತು ಅಂದು ಜವಾಹರ್ಲಾಲ್ ನೆಹರು ಅವರು ಕೂಡ ಈ ಸಹಕಾರಿ ಚಳವಳಿಯಲ್ಲಿ ಧುಮುಕಿ ಈ ಸಹಕಾರಿ ವ್ಯವಸ್ಥೆಗೆ ವಿಶೇಷವಾದಂಥ ಸಹಕಾರವನ್ನು ನೀಡಿ ಸಹಕಾರಿ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. 2027 ಸಬ್ ಜೂನಿಯರ್ ಬೊಕ್ಕ ಜೂನಿಯರ್ ರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ IKMA ವಿದ್ಯಾರ್ಥಿಗಳು ಐತಿಹಾಸಿಕ ಸಾಧನೆ ಮಲ್ತದಿರಂದು ಸತ್ಯಜಿತ್ ಸುರತ್ಕಲ್ ಪಂತೆರು. ಕರ್ನಾಟಕ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಅಸೋಸಿಯೇಷನ್ದ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಕುಡ್ಲಡ್ ಸುದ್ದಿಗೋಟಡ ಪಾತಿರದ 2027 ಸಬ್ ಜೂನಿಯರ್ ಬೊಕ್ಕ ಜೂನಿಯರ್ ರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ IKMA ವಿದ್ಯಾರ್ಥಿಗಳು ಐತಿಹಾಸಿಕ ಸಾಧನೆ ಮಲ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಆದಿತ್ಯನ ಈಗೊಬ್ಬದ ಬಿರ್ಸೆರ್ ಅದ್ಭುತ ಪ್ರದರ್ಶನ ಕೊರ್ದು 11 ಬಂಗಾರದ ಪದಕ 2 ಬೆಳ್ಳಿ ಪದಕ ಬೊಕ್ಕ 9 ಕಂಚಿದ ಪದಕ ಗೆಂದದು ರಾಜುಗೂ ಕೀರ್ತಿ ಕನ್ನದಿರಂದು ಪಂಡೇರು. ಜೂನ್ 17 ನಡೆದಿರುವ ಒಂಜಿ ಮಧ್ಯಪ್ರದೇಶದ ಇಂಡೋರ್ಡ್ ನಡೆತಿನ ವಾಕೋ ಇಂಡಿಯಾ ಸಬ್ ಜೂನಿಯರ್ ರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2027
ಮಧ್ಯಪ್ರದೇಶದ ಅಮೆಚೂರ್ ಸ್ಪೋರ್ಟ್ಸ್ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ದಿವನ್ನ ಪ್ರತಿಷ್ಠಿತ ಪಂತೋಡು IKMA ಕಲ್ಪನಕ್ಲು ಭಾರಿ ಇಡ್ಡೆ ಸಾಧನೆ ಮಲ್ತಿದ್ದೇರು. ಅವತ್ತಂದೆ ಒಡಿಶಾದ ಕೋಡಾಡು ಮೇ 30 ಜೂನ್ 3 ಮುಟ ನಡೆತಿದಿನ ವಾಕೋ ಇಂಡಿಯಾ ಜೂನಿಯರ್ ರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ IKMA ಗೊಬ್ಬದ ಬಿರ್ಸೇರು ಒಟ್ಟು 7 ಪದಕುಲಿನ ಗೆಂದಿದ್ದೇರೆಂದು ಆರ್ಪಂಡೇರು. ಅಂದೇಟ್ ಒಂಜಿ ಬೊಕ್ಕ ರಡ್ಡನೇ ಇನಾಮ್ ಗೆಂದಿನಕ್ಲೆಗ್ ಇಟಲಿಡ್ ಬರ್ಪುನ ವರ್ಲ್ಡ್ ಚಾಂಪಿಯನ್ಶಿಪ್ ಭಾರತ ಕೂಟದ ಪ್ರತಿನಿಧಿ ಆಯರೆ ಅಜಪ ಆತಂಡ್ ಐಕ್ ಒರಿಯಾಗ 4 ಲಕ್ಷ ರೂಪಾಯಿ ಖರ್ಚಾಪನ ಸಾಧ್ಯತೆ ಇದ್ದದ. ಜಿಲ್ಲೆದ ದಾನಿಲು ಸಂಘ ಸಂಸ್ಥೆಲು ಕಂಪನಿದ ಪಣವು ಸಹಕಾರ ಕೊರಡುಂದು ಸತ್ಯಜಿತ್ ಸುರತ್ಕಲ್ ಭಿನ್ನಾಯ್ತೊಂಡೆರು. ಮೊಕ್ಕಲು ಮಾತ ಸಂಸ್ಥೆದ ಮುಖ್ಯ ತರಬೇತಿದಾರರು ನಿತಿನ್ ಎನ್ ಸುವರ್ಣ ಸಂಪತ್ ಕುಮಾರ್ನ ಎಡೇನ ತೀರಿನ ಮಾರ್ಗದರ್ಶನಡು ತರಬೇತಿ ದೆತೊಂದಿರೆಂದು ಸತ್ಯಜಿತ್ ಸುರತ್ಕಲ್ ಪಂಡೇರು. IKMA ಮುಖ್ಯ ಮಾಸ್ಟರ್ ನಿತಿನ್ ಎನ್ ಸುವರ್ಣ, ಮಾಸ್ಟರ್ ಸಂಪತ್ ಕುಮಾರ್, ರಾಜೇಶ್ ಕೆ ಸುದ್ದಿ ಕೊಟ್ಟೊಡಿತೇರು. ಮೊನ್ನೆ ತಾನೇ ನಡೆದಂತಹ ಸಬ್ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆಯಿಂದ ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನಕ್ಕೆ ಬಂದು ಇವತ್ತು ನಿಂತಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಸಬ್ ಜೂನಿಯರ್ ವಿಭಾಗ ಮೊನ್ನೆ ತಾನೇ ಮಧ್ಯಪ್ರದೇಶದ ಇಂದೋರ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಇದು ವಾಕೋ ಇಂಡಿಯಾ ಇದರ ವತಿಯಿಂದ ಏನ್ ನಡೆಯಿತು. 2000ಕ್ಕಿಂತ ಹೆಚ್ಚಿನ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ರು. ಮಹಾರಾಷ್ಟ್ರ ಒಂದೇ ರಾಜ್ಯದಿಂದ 400ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರಲ್ಲಿದ್ರು. ಗಮನಾರ್ಹ ಅಂಶ ಏನು ಅಂತ ಕೇಳಿದ್ರೆ, ಕರ್ನಾಟಕ ರಾಜ್ಯದಿಂದ ಭಾಗವಹಿಸಿರುವಂತದ್ದು 58 ವಿದ್ಯಾರ್ಥಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ 15 ವಿದ್ಯಾರ್ಥಿಗಳು ನಮ್ದು. ಯಾಕಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ನಾವು ಆ ಸ್ಪರ್ಧೆಗೆ ಕರ್ಕೊಂಡು ಹೋಗಿದ್ವಿ. 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಗಳಿದ್ದಂತಹ ಮಹಾರಾಷ್ಟ್ರದ ಕ್ರೀಡಾಪಟುಗಳಿಗೆ ಸಿಕ್ಕಿರುವಂತದ್ದು 44 ಚಿನ್ನದ ಪದಕ ಆದ್ರೆ, ಕೇವಲ 15 ಸ್ಪರ್ಧಾಳುಗಳಿದ್ದ ದಕ್ಷಿಣ ಕನ್ನಡ ಜಿಲ್ಲೆಗೆ 11 ಚಿನ್ನದ ಪದಕ ಬಂದಿದೆ. 2 ಬೆಳ್ಳಿ ಪದಕ, ಅದರ ಜೊತೆಯಲ್ಲಿ 9 ಕಂಚಿನ ಪದಕ ಬಂದಿದೆ. ಕರ್ನಾಟಕ ರಾಜ್ಯದ ಸಾಧನೆ ಅದು ಒಟ್ಟು 20 ಚಿನ್ನ. 20 ಚಿನ್ನದಲ್ಲಿ 11 ಚಿನ್ನದ ಪದಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಗಳೇ, ಸ್ಪರ್ಧಾಳುಗಳೇ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಆಂಬ್ಯುಲೆನ್ಸ್ ಲೋಕಾರ್ಪಣೆ ಜನಕ್ಲಿನ ಬಾಳ್ವೆಗ್ ಬೊಲ್ಪು ಪಾಡಿನ ಪುಣ್ಯದ ಕಾರ್ಯ ಅಂದು ಧರ್ಮಗುರು ಸೈಮನ್ ಡಿಸೋಜಾ ಪಂತೆರು. ಮಾಣಿಲ ಕಾಮಜಲ್ ಫ್ರೆಂಡ್ಸ್ ಕ್ಲಬ್ದ ದಶಮಾನೋತ್ಸವದ ನೆಂಪುಗಾದ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಲೇಸಿಡ್ ಆರ್ಪಾತೆರಿಯರು. ಬಂಟ್ವಾಳ ತಾಲೂಕುದ ಮಾಣಿಲದ ಕಾಮಜಲ್ ಫ್ರೆಂಡ್ಸ್ ಕ್ಲಬ್ದ 10ನೇ ವರ್ಷ ದಶಮಾನೋತ್ಸವದ ನೆಂಪುಗಾದ ಸಾರ್ವಜನಿಕರನ್ನ ಉಪಯೋಗವು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಲ್ತಿದ್ದೇರು. ಶ್ರೀ ಕ್ಷೇತ್ರ ಕುಕ್ಕಾಜೆ ಶ್ರೀ ಕಾಳಿಕಾಂಬಾಂಜನೇಯ ದೇವಸ್ಥಾನದ ಸಭಾಂಗಣಡು ನಡತಿನ ಲೇಸಿಡು ಮೈಸೂರದ SLV ಬುಕ್ಸ್ ಸಂಸ್ಥೆದ ದಿವಾಕರ್ ದಾಸ್ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಲ್ತೇರು. ಶ್ರೀ ಕ್ಷೇತ್ರ ಕುಕ್ಕಾಜೆದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿ ಕಾರ್ಯಕ್ರಮ ಉದೀಪನ ಮಲ್ತದೆ ಎಡ್ಡೆಪ್ಪು ಬಯಕೇರು. ಪೆರುವಾಯಿ ಫಾತಿಮಾ ಮಾತೆ ಇಂಗ್ರಜಿದ ಧರ್ಮಗುರು ಸೈಮನ್ ಡಿಸೋಜಾ, ದಕ್ಷಿಣ ಕನ್ನಡ ಜಿಲ್ಲೆದ ದುಂಪುದ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬದ್ರುದ್ದೀನ್, ಉಬಾರ್ದ ಕೂಲಿದ ಡಾಕ್ಟರ್ ರಾಜಾರಾಮ್, ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿದ ಡಿವಿಷನಲ್ ಮ್ಯಾನೇಜರ್ ಗೋಪಾಲ್ ನಾಯಕ್, ಪೇರುವಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ಮಲ್ಲಬಿನ್ನೆರಾದ ಎಡ್ಡೆಪ್ಪು ಬಯಕೇರು. ವಿಟ್ಲ ಸುರಕ್ಷಾ ಹೆಲ್ತ್ ಸೆಂಟರ್ದ ಡಾಕ್ಟರ್ ಗೀತಾ ಪ್ರಕಾಶ್, ಮಾಣಿಲ ಗ್ರಾಮ ಪಂಚಾಯತ್ ದುಂಬುದ ಗುರುಕಾರ್ಯರು ಶ್ರೀಧರ ಬಾಳೆಕಲ್ ಬಿನ್ನೆರ ಆದಿತ್ಯರು. ಕಾಮಜಲ್ ಫ್ರೆಂಡ್ಸ್ ಕ್ಲಬ್ದ ತಾಪಕ ಗುರುಕಾರ್ಯರು ಶ್ರೀಧರ PK ಕುಕ್ಕಾಜೆ, ಗುರುಕಾರ್ಯರು ಗಿರೀಶ್ ಕುಕ್ಕಾಜೆ ಬೊಕ್ಕ ಸದಸ್ಯರು ಈ ಪೊರ್ತೊಡಿತ್ತೇರು. ಧರ್ಮಗುರು ಸೈಮನ್ ಡಿಸೋಜಾ ಪಾತಿರ್ದು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾನವೀಯತೆದ ಒಂಜಿ ಮೋನೆ ಆದಿತ್ತದ ಸೀಕದಕ್ಲಿನ ತುರ್ತು ಆಸ್ಪತ್ರೆಗೆ ಸಾಗಾಯರೆ ಒಂದು ಸಹಾಯ ಆಪುಂಡು. ಜನಕ್ಲಿನ ಬಾಳ್ವೆಗ್ ಬೊಲ್ಪು ಪಾಡುನ ಪುಣ್ಯದ ಕಾರ್ಯ ಒಂದು ಪಂಡಿರು. ಶ್ರೀಕೃಷ್ಣ ಗುರೂಜಿ ಪಾತಿರ್ದು ಕಾಮಜಲ್ ಫ್ರೆಂಡ್ಸ್ ಕ್ಲಬ್ದ ಆಂಬ್ಯುಲೆನ್ಸ್ ಕೊಡುಗೆ ಊರ್ದ ಜನಕ್ಲಿಗ್ ಭಾರಿ ಪ್ರಯೋಜನ ಆಯರ ಉಂಡು. ನನ್ನ ಲಾತಿ ಎಡ್ಡೆ ಕಾರ್ಯಲು ನಡಪಡಂದು ಎಡ್ಡೆಪ್ಪು ಬಯಕೇರು. ಒಂದು ಸ್ಮಶಾನ ಆವಡ ಕಕ್ಕವಾದ ವ್ಯವಸ್ಥೆ ಭೂಮಿಗೆ ನಾವು ಮಾತೆಲ್ಲ ಸೇರಿದು ಬಲ್ಪದಿಗೆ ನಾವು ಪ್ರಯತ್ನ ಮಾಡ್ಕೊಂಡು ಅಂಚನೆ ವಿಶೇಷವಾಗಿ ಈ 20 ವರ್ಷಕ್ಕೂ ಕಾಮಾಜಲ ಶಾಲೆ ಬಯ್ಯದ ಗೊತ್ತು ಆದಿ ಗಂಟೆಗೆ PK ಸಭಾಧ್ಯಕ್ಷರಿಗೆ ಕೂಡ ರವಿ ಅವರು ಕೆಲವು ಒಳ್ಳೆ ಜವಾಬ್ದಾರಿ ಸೇರುವುದು ಸಂಘ ಮಾಡಿಕೊಡುವ ಉದ್ದೇಶಕ್ಕೆ
ನಾವು ಪ್ರಾರ್ಥನೆ ಒಂದು ದೀಪ ಕೊಟ್ಟಾಗ 20 ವರ್ಷದ ಉದ್ಘಾಟನೆ ಸಂಘಟನೆ ಕೇಳಿಸಿ ಗೋಲ್ಡನ್ ಅವರ್ ಅಂತ ಹೇಳೋದು ಅದಕ್ಕೋಸ್ಕರವೇ. ಅದು ಚಿನ್ನದಂತಹ ಕ್ಷಣ, ಚಿನ್ನದಂತಹ ಅವಧಿ. ಅದು ಒಬ್ಬರು ಸ್ಟ್ರೋಕ್ ಅಥವಾ ಪಕ್ಷಪಾತ ಅಂತ ನಾವು ಏನು ಹೇಳ್ತೇವೆ, ಒಂದು ಬದಿಯ ದೇಹದ ಭಾಗವನ್ನು ಪೂರ್ತಿಯಾಗಿ ಸ್ವಾಧೀನವನ್ನು ಕಳ್ಕೊಂಡವರು, ಶಕ್ತಿಯನ್ನು ಕಳ್ಕೊಂಡವರು, ಅವರು 6 ಗಂಟೆಯ ಒಳಗೆ ಆಸ್ಪತ್ರೆಯನ್ನು ಸೇರಿದರೆ ಮಾತ್ರ ತಕ್ಷಣಕ್ಕೆ ಅದನ್ನು ವಾಪಸ್ಸು ಆ ಶಕ್ತಿಯನ್ನು ಕೊಡುವಂಥ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇತರ ಜೀವನದಲ್ಲಿ ಬಲ್ಪು ಆಗುವುದು ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಬಲ್ಪು ಧೂ ಅಲ್ಲ, ಬೆಂಕಿ ಅಲ್ಲ. ಅಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹದ್ದು ಅದು ಕಾಣಲಿಕ್ಕೆ ತುಂಬಾ ಕಷ್ಟ. ಇಲ್ಲಿ ಬೆಳಕು ಹಚ್ಚುವಂತ ಒಂದು ದೊಡ್ಡ ಕೆಲಸ ನಡೆದಿದೆ, ಒಂದು ಪುಣ್ಯದ ಕೆಲಸ ನಡೆದಿದೆ. ಸಜಿಪ ಮೂಡ ಗ್ರಾಮದ ಅನ್ನಪಾಡಿ ಶ್ರೀ ಬಾಲಗಣಪತಿ ದೇವಸ್ಥಾನಡು ಚೌತಿ ಪರ್ಬದಾನಿ ಭಕ್ತರಿಗೂ ಕುರಲ್ ಪಟ್ಟಣ ಉದ್ದೇಶಡು ದೇವಸ್ಥಾನದ ಎದುರ್ದ ಕಂಡುಡು ಬೆನ್ನಿ ಸಾಗುಳಿಗೂ ಚಾಲನೆ ಕೊಡ್ತಿರೋ. ಸಜಿಪ ಮೂಡ ಗ್ರಾಮದ ಅನ್ನಪಾಡಿ ಶ್ರೀ ಬಾಲಗಣಪತಿ ದೇವಸ್ಥಾನಡು ಚೌತಿ ಪರ್ಬದಾನಿ ಭಕ್ತರಿಗೂ ಕುರಲ್ ಪಟ್ಟಣ ಉದ್ದೇಶಡು ದೇವಸ್ಥಾನದ ಎದುರುದ ಕಂಡುಡು ಬೆನ್ನಿ ಸಾಗುಳಿಗೆ ಚಾಲನೆ ಕೊರಿಯರು. ಸಜಿಪ ಮಾಗಣೆ ತಂತ್ರಿ ಸುಬ್ರಹ್ಮಣ್ಯ ಭಟ್ ಪ್ರಾರ್ಥನೆ ಮಲ್ತದ ನೀತಿ ನಡ್ಪುನ ಕೆಲಸಗೂ ಚಾಲನೆ ಕೊರಿಯರು. ದೇವಸ್ಥಾನದ ಆಡಳಿತ ಸಮಿತಿ ಗುರುಕಾರಿ ಯಶವಂತ ಪೂಜಾರಿ ದೇರಾಜೆ ಗುತ್ತು, ಗ್ರಾಮ ಪಂಚಾಯತ್ ದುಂಬದ ಗುರುಕಾರಿ ವಿಶ್ವನಾಥ ಬೆಳ್ಚಡ, ಪೊಂಜೋ ಸಮಿತಿ ಗುರುಕಾರ್ದಿ ವಿಜಯ ಸೇರ್ನಂಚ ಸಮಿತಿಲಿನ ಸದಸ್ಯರು ಒಟ್ಟಾದ ನೀತಿ ನಡೆಯರು. ಚೌತಿ ಪರ್ಬಗೂ ಅಮ್ಟಾಡಿಡ್ದ ಕುರಲ್ ಕನತದ ಅನ್ನಪಾಡಿಡು ಪಟ್ಟೊಂದಿತ್ತೆರು. ನನ್ನ ಅನ್ನಪಾಡಿಡೇಕಿ ಬುಳೆಪಾದ ಕುರಲ್ ಪಟ್ಟಣ ಉದ್ದೇಶಡು ಈ ಬೆನ್ನಿ ಸಾಗುಳಿ ಮಲ್ತದೇರು. ಇಂಚಾದ ಭಕ್ತರು ಭಾರಿ ಉಮೇದಡು ನಟ್ಟಿಡು ಪಾಲ್ದೆತ್ತೊಂಡೆರು. ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ಗೂ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲದ ನಿಲೆಟ್ಟು ಡೈಮಂಡ್ ಪ್ಲಸ್ ಎಕ್ಸಲೆನ್ಸ್ ಅವಾರ್ಡ್ ಕೊರ್ದು ಮರ್ಯಾದೆ ಮಲ್ತದಿರಂದು ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ದ ಗುರುಕಾರ್ಯರು ಭಾಸ್ಕರ್ ರೈ ಕಟ್ಟ ಸುದ್ದಿ ಕುಟ್ಟೋಡು ತೆರಿಪಾದರು. ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ದ ಗುರುಕಾರ್ಯರು ಸುದ್ದಿ ಬಿಡುಗಡೆ ಪತ್ರಿಕೆದ ಭಾಸ್ಕರ್ ರೈ ಕಟ್ಟ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ 2025-26 ಸಾಲಡು ಬೇತೆ ಬೇತೆ ಯೋಜನೆ ಕಾರ್ಯಕ್ರಮಗಳನ್ನು ಕೈಕದೆತ್ತೊಂದು ಗೆಲ್ಮೇಡು ಮುಗಿತಿನೇನು ಗುರ್ತ ಮಲ್ತದ ಸಂಸ್ಥೆಗೂ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆದ ನಿಲೆಟ್ ಡೈಮಂಡ್ ಪ್ಲಸ್ ಎಕ್ಸಲೆನ್ಸ್ ಅವಾರ್ಡ್ ಕೊರ್ದು ಮರ್ಯಾದೆ ಮಲ್ತದಿರೆಂದು ಪಂಡಿರು. ಸಮಾಜಕ್ಕೂ ಬೋಡಾಯಿನ ಸೇವೆ, ಸದಸ್ಯತ್ವ ಅಭಿವೃದ್ಧಿ, ಪ್ರಕೃತಿ ಪರಿಸರ, ಆರೋಗ್ಯ, ಬರವು, ನೆಲ, ನೀರು, ಕೃಷಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಗೊಬ್ಬು ಕಂಬಳ, ಸಮುದಾಯ ಕಲ್ಯಾಣ, MSME ಹಿಡಿದು ಸ್ವಂತ ಬೇಲೆ ಇಂಚಿತ್ತಿ ಕ್ಷೇತ್ರಲಿಡ ಕೈಕದೆತ್ತೊನ್ನ ಪಾಕ ಜನಪರವಾಯಿನ ಸೇವಾ ಕಾರ್ಯಕ್ರಮಲಿನ ಲೆಕ್ಕೋಗದೆತ್ತೊಂದು ಈ ಪ್ರಶಸ್ತಿ ಕೊರ್ತುನೊಂದು ಅರ್ಪಂಡೇರು. ಮೈಸೂರು ನಡತಿನ ಲೇಸಡಿ ಪ್ರಶಸ್ತಿ ಕೊಡ್ತೇರು. ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ದ ಮಾತಾ ಸದಸ್ಯರನ್ನ ಸಮರ್ಪಣಾ ಮನಸ್ಸು, ಸಾಮಾಜಿಕ ಸೇವೆಗೆ ಇಚ್ಛೆ ಬೊಕ್ಕ ಒಗ್ಗಟ್ಟದ ಗುರುತು ಆದುಂಡು ಭಾಸ್ಕರ್ ರೈ ಕಟ್ಟ ಪಂಡೇರು. ಕಾರಿಂತೆರ ವಿಕಾಸ್ ಕೋಟ್ಯಾನ್, ಅಸಿಸ್ಟೆಂಟ್ ಗವರ್ನರ್ ಪ್ರೊಫೆಸರ್ ಡಾಕ್ಟರ್ ಚೆನ್ನಗಿರಿ ಗೌಡ, ಡಾಕ್ಟರ್ ದೇವದಾಸ್ ರೈ, ರಾಜಗೋಪಾಲ್ ರೈ, ಸಂಸ್ಥೆದ ನನದ ಗುರುಕಾರ್ಯರು ರವೀಂದ್ರ BN, ದುಂಬದ ಗುರುಕಾರ್ಯರು ರಾಜೇಶ್ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತೇರು. ನಮಗೆ ಅತ್ಯುತ್ತಮ ಪ್ರಶಸ್ತಿಯಾದ ಡೈಮಂಡ್ ಪ್ಲಸ್ ಅನ್ನು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮುಡಿಗೇರಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ಗೆ ಡೈಮಂಡ್ ಪ್ಲಸ್ ಮತ್ತು ಎಕ್ಸಲೆನ್ಸ್ ಅವಾರ್ಡ್ ಸಮಗ್ರ ಪ್ರಶಸ್ತಿ ಕೂಡ ಇದೆ. 8 ದೇಶಗಳ ಇದರಲ್ಲಿ ನಮ್ಮ ಜೊತೆ 8 ದೇಶಗಳ 45 ಜಿಲ್ಲೆಗಳಲ್ಲಿ ಆತಿಥ್ಯ ವಹಿಸಿ ರೋಟ್ರಾಕ್ಟ್ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ನೆರವೇರಿಸಿದ ಕಾರಣಕ್ಕಾಗಿ ರೋಟ್ರಾಕ್ಟ್ ದಕ್ಷಿಣ ಏಷ್ಯಾ ಅಧ್ಯಕ್ಷ ಡೆರಿಲ್ ಸ್ಟೀವನ್ ಡಿಸೋಜಾ ಅವರಿಗೆ ವಿಶೇಷ ಪ್ರಶಸ್ತಿ ಕೂಡ ದೊರಕಿದೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ನ ಗೃಹವಾರ್ತಾ ಪತ್ರಿಕೆ ಸೆಂಟೂರ್ ಬುಲೆಟಿನ್ ಎಕ್ಸಲೆಂಟ್ ಪ್ರಶಸ್ತಿ, ರೋಟರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡಿದ ಸಾಧನೆಗಾಗಿ ರೀಚ್ ಎಕ್ಸಲೆನ್ಸ್ ಪ್ರಶಸ್ತಿ, ಅತಿ ಹೆಚ್ಚಿನ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಹೈಯರ್ ಪ್ರಾಜೆಕ್ಟ್ ಪ್ರಶಸ್ತಿ, ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ್ದಕ್ಕೆ ವಿಶೇಷ ಪ್ರಶಸ್ತಿ, ಸಾರ್ವಜನಿಕ ಗೌರವ ವೃದ್ಧಿ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕೂಡ ನಾವು ಗಳಿಸಿಕೊಂಡಿದ್ದೇವೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ವಾಮಂಜೂರು ಮೂಡುಶೆಡ್ಡಿದ ಶೆಡ್ಡೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಅಂದಾಜು 7 ಕೋಟಿ ರೂಪಾಯಿ ಖರ್ಚಿಡು ಬೀರಕಟ್ಟೆರೆ ಇತ್ತದು ಪಂಚಾಂಗ ಪಾಡು ನಲೀಸು ಗುರುವಾರ ನಡೆತಿಂಡು. ಮುಂಬೈದ ಸಂಸದರು ಡಾಕ್ಟರ್ ಶ್ರೀಕಾಂತ್ ಏಕನಾಥ ಶಿಂದೆ ಮಲ್ಲಬಿನ್ನೆರಾದಿತ್ತರು.
ಕುಡ್ಲ ತಾಲೂಕು ಆಮಂಜೂರದ ಮೂಡು ಶೆಡ್ಡೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪರೆ ಇತ್ತದು. ಸುಮಾರು 7 ಕೋಟಿ ರೂಪಾಯಿ ಖರ್ಚಿಡ ದೇವಸ್ಥಾನ ಪೀರಕಟ್ಟರೆ ಯೋಜನೆ ಪಾಡುಂದು ಗುರುವಾರ ಪಂಚಾಂಗ ಪಾಡುನಲ್ಲಿ ನಡೆತಂಡ ಕಾಂಡೆ ಧಾರ್ಮಿಕ ವಿಧಿವಿಧಾನಲಿನ ಒಟ್ಟುಗೂ ಪ್ರಾರ್ಥನೆ ಮಲ್ತದು. ಮಾತಾ ಸಮಿತಿಯಲ್ಲಿನ ಪದಾಧಿಕಾರಿಗಳು, ಗ್ರಾಮದ ಭಕ್ತರು, ಬೆನ್ನೆರಾದ ಬತ್ತಿನ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಇತ್ತದು ಶಿಲಾನ್ಯಾಸ ನಡಪಾಯಿರು. ಕುಡುಪು ನರಸಿಂಹ ತಂತ್ರಿ, ಕುಡುಪು ಕೃಷ್ಣರಾಜ ತಂತ್ರಿ, ಶ್ರೀನಿವಾಸ ಉಡುಪ, ರಾಮಚಂದ್ರ ಉಡುಪೇರು ಶಿಲಾನ್ಯಾಸ ನಡಪಾದ ಕೊರಿಯರು. ಎಂಆರ್ಜಿ ಗ್ರೂಪ್ ಬೆಂಗಳೂರದ ಗುರ್ಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮಿಡು ನಡತಿನ ಸಭಾಲೆ ಸಿಡು ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಚಂದ್ರಹಾಸ ಶೆಟ್ಟಿ ರಂಗೋಲಿ ಎತ್ಕೊಂಡರು. തുടർ വൽപ്പ പൊത്താದ ಕಾರ್ಯಕ್ರಮ ಶುರುವಾಂಡ್ ಶೆಡ್ಡೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಶಿವರಾಮ ಮಲ್ಲಿ ಅರ್ಬಿ ಸುರುತ ಪಾತ್ರ ಪಂಡೇರು. ಮುಂಬೈದ ಸಂಸದರು ಡಾಕ್ಟರ್ ಶ್ರೀಕಾಂತ್ ಏಕನಾಥ ಶಿಂದೆ ಮಲ್ಲಬಿನ್ನೆರಾದಿತ್ತದ ದೇವಸ್ಥಾನ ಶಿಲಾನ್ಯಾಸದ ಬ್ರೋಷರ್ ಬಿಡುಗಡೆ ಮಲ್ತೇರು. ಏಕನಾಥ ಶಿಂದೆ ಪಾತಿರ್ದ ಇನಿ ಸೌಭಾಗ್ಯದ ದಿನ ಶಿಲಾನ್ಯಾಸ ಕಾರ್ಯಕ್ರಮ ಪಾಲ್ದಿತ್ತು ಎನ್ನ ಪುಣ್ಯ ಅಂದೇಟ್ ಮಾತಿರ್ಲ ಕೈ ಜೋಡ್ಸಾಗ ಅಂತ ಪಂಡೇರು. ಕುಡ್ಲದ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಾತಿರ್ದ ದೇವಸ್ಥಾನಗೂ ಮಾತಿರ್ನಲ ಸಾಕಾರ ಬೋರ್ಡು ಎನ್ನ ಸಾಕಾರ ಏಪೋಗ್ಲ ಒಪ್ಪುನೊಂದು ಪಂಡೇರು. ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕಟೀಲು ಹರಿನಾರಾಯಣ ದಾಸ ಆಶ್ರಣ, ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮಿದ ಪಾತ್ರ ಪಂಡದ ದೇವರ್ನ ದಯೆ ಇಜ್ಜಿಂಡ ಮಾ ಬೇಲೆಲ ಆವಂದು ದಯೆ ಇತ್ತಂಡ ಮಾತ ಕಾರ್ಯಲ ಆಪುಂಡು. ವರ್ಷದ ಉಲಯಿ ದೇವಸ್ಥಾನ ಆದ ಬ್ರಹ್ಮಕಲಶ ಆದೇ ಆಪುಂಡು ಪಂಡಿರು. ಮಹಾರಾಷ್ಟ್ರ ಕಲ್ಯಾಣದ ಶಾಸಕರು ರಾಜೇಶ್ ಜಿ ಮೋರೆ, ಮುಂಬೈದ ಶಾಸಕರು ಗೋಪಾಲ್ ಆರ್, ದುಮ್ಮದ ಮಂತ್ರಿ ನಾಗರಾಜ್ ಶೆಟ್ಟಿ, ಬೇದ್ರದ ಶಾಸಕರು ಉಮಾನಾಥ ಕೋಟ್ಯಾನ್, ಸುರತ್ಕಲ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಕೊಲ್ಲೂರು ದೇವಸ್ಥಾನದ ಟ್ರಸ್ಟಿ ಡಾಕ್ಟರ್ ಅಭಿಲಾಷ್ ಕೆವಿ, ಬಂಟೆರ್ನಯ್ಯಾನೆ ನಾಡಬೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪಕ್ಕಳ, ಸಮಿತಿದ ಮರ್ಯಾದೆ ಗುರುಕಾರ್ಯರು ಶೆಡ್ಡೆ ಮಂಜುನಾಥ ಭಂಡಾರಿ, ಕಾರ್ಯ ಗುರುಕಾರ್ಯರು ಗಿರಿಧರ್ ಶೆಟ್ಟಿ, ಬೊಂಬೈ ಸಮಿತಿ ಗುರುಕಾರ್ಯರು ವಿಶ್ವನಾಥ ಶೆಟ್ಟಿ ಇಂಚ ಮಾತ ಪದಾಧಿಕಾರಿಗಳು ಬೊಕ ಬಿನ್ನೆರು ಕಾರ್ಯಕ್ರಮ ಎತೋ ಸಮಯದ ಪಿರಾಪ ಬ್ರಹ್ಮಕಲಶಾತನು 1957 ಒಂದು ಬಂಡೇರು ಒಡಿಪೇರು ಐಬಕ್ಕ ಬ್ರಹ್ಮಕಲಶಾತಿಜಿ ಆಪನು ಬೊಡ್ಚಿ ಎಂಕ ಆ ಒಡ್ಡ ಇಂಚೆನೇ ಆವಡೊಂದು ದೇವರ ನಿಘಂಟೆಡುಗುಲ್ದೇರು. ಈ ದೇವರು ಈ ದೇವರಿಗೆ ಯಾನೇ ಕೊರೋಡು ದದಾಂಡ ಕೊರೋಡು ಎನ್ನ ದೇವರು ಈ ಜಾಗನು ಈ ಉಳಿತಿನ ಮರನು ಪೂರ ಕೊರ್ದು ಆಚಾರ್ಯ ತಪಸ್ಸು ಬಣ್ಣ ಅರ್ಚಕೇರ್ನ ತಪಸ್ಸಿಡ್ಲ ಒಂಜಿ ಕ್ಷೇತ್ರ ಮಿತ್ತು ಬರ್ಪುಂಡು ಪಂಪಿನೆಕ್ ಈ ಲೋಕಡೊಂಜಿ ಉದಾಹರಣೆ ಅದುಂಡ ಶೆಡ್ಡೆ ವಿಷ್ಣುಮೂರ್ತಿ ದೇವಸ್ಥಾನ ಏತಲ ಕಟ್ಟೋಲಿ, ದೇವಸ್ಥಾನ ಏತು ಖರ್ಚುಮಂತದ ಕಟ್ಟೋಲಿ, ಏತು ವೈಭವಡ್ಲ ಕಟ್ಟೋಲಿ. ಆಂಡ ದೇವಸ್ಥಾನ ಕಟ್ಟಿಬೊಕ್ಕ ದಾದಾಪನ್ಪುನ ಪ್ರಶ್ನೆ ಪ್ರತಿ ಊರಿಲ ನಮ್ಮ ಯೋಚನೆ ಮನ್ಪೋಡು. ದೇವಸ್ಥಾನ ಕಟ್ಟಂಡ ಯಾರಂದು ದೇವಸ್ಥಾನದ ನಡಪುನಂಚಿನ ನಿತ್ಯ ನೈಮಿಕಾದಿ ಪೂಜೆಲು, ಆ ಪೂಜೆದು ಉಪ್ಪುನ ಎಡ್ಡೆ ಮನಸ್ಸುಲು, ಆ ಮನಸ್ಸುದೊಟ್ಟಿಗೆ ಎಡ್ಡೆ ಪ್ರಸಾದ ಕೊರಪುನಂಚಿನ ಎಡ್ಡೆ ಸದ್ಭಾವನೆಲು ಅವೇನು ಸ್ವೀಕಾರ ಮನ್ಪುನಂಚಿನ ಎಡ್ಡೆ ಮನಸ್ಸುದ ಭಕ್ತೇರು ಒಂದು ಭಾರಿ ಅವಶ್ಯಕತೆ ಏನಿತ್ತು ದಿನೊಟ್ಟು. ಆ ಭಗವಂತನ ಚಿತ್ತ ಮಂಡ ವಿಷ್ಣು ತಿಕ್ಕುನು ಬಹಳ ಕಡಿಮೆ, ಈಶ್ವರ್ಯ ಪೂರ ಕಡೆ ಎಟ್ಲ ತಿಕ್ಕುವೆ. ಬಹುಶಃ ಶೆಡ್ಡೆದ ಊರುಡು ಶಂಖಚಕ್ರದ ಲೆಕ್ಕ ಭಗವಂತನ ಶೆಡ್ಡೆ ಪನ್ಪುನ 2 ಶಬ್ದ ಜೋಡಿಸ ಉಂಡು. ಶೆಡ್ಡೆ 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 ಶಂಖಚಕ್ರದ ಲೆಕ್ಕ ಅವು ಅಡಿಗೆ ಬತ್ತದ ಕುಲ್ದುನು ಒಂದು ಮಲ್ಲ ಒಂಜಿ ಸಿಯೋಗಡ್ ನಿಕಲು ಮಾತ ಪಿದಾರ್ದಾರು ಮಸ್ತ್ ದೇವಸ್ಥಾನದ ಶಿಲಾನ್ಯಾಸಗೆ ಅನ್ಪೋತೆ ಈತು ಮಲ್ಲ ಸಭೆ ಮಕ್ಕ ಈತು ಮಲ್ಲ ವೇದಿಕೆ ಈತು ಪೂರ್ವದ ಚಾವಡಿಯ ನಿಮಿಟ ತೂತಜಿ ಮೂಡು ಶೆಡ್ಡದ ನಿಗುಲು ಜನಕ್ಕಲು ನಿಗುಲು ಸೌಭಾಗ್ಯವಂತರು ಒಂದು ಪಂಡದು ಯಾನ ಈ ಸಂದರ್ಭಗಳು ಪಂಡಗೆ ಇಚ್ಛೆ ಪಡುತ್ತೆ. ಎನ್ನ ಆರಾಧ್ಯ ದೈವದು ವಿಷ್ಣುಮೂರ್ತಿ ಸಂತೋಷಡು ನಮ್ಮ ಪನ್ನೊಲಿ ಬಾರಿ ಧೈರ್ಯಡು ಪನ್ನೊಲಿ ಈ ದೇವರನ್ನ ಕೆಲಸ ಬಾರಿ ಪೊಲ್ಲುಡಾಪಡು ಭಕ್ತರಿಗೆ ಎರೇಗಲ ಅನುಮಾನ ಬಿಡ್ಚಿ ಬಹುಶಃ ನಿಗಳು ಒಂಜಿ ವರ್ಷದೊಲ್ಲ ಈ ದೇವಸ್ಥಾನ ನಿಗಳು ಪೂರ್ಣ ಮಲ್ತದೆ. ಇದತ್ತ ಪೊರ್ಲುದೊಂಜಿ ಬ್ರಹ್ಮಕಲಶ ಶಾಪಿನ ಇನಿ ವೇದಿಕೆ ವರಿ
ವಿಷ್ಣುಮೂರ್ತಿನ ಭಕ್ತಿ ಆದೀನಿ ಪ್ರಕಾಶ್ ಶೆಟ್ಟಿ ನಿಗಲ್ ನಿದುಡು ಉಂತುದೆಂದಾಡ ಅವೇ ಒಂದು ವರ್ಷದೊಲ್ಲ ಈ ಬ್ರಹ್ಮಕಲಶ ಬತ್ತು ಒಂದೇ ವೇದಿಕೆ ಯಾನೇ ಬತ್ತು ಪಂಪರಿಕೆಗೆ ಮಾತೆರೆ ಗಲ ನಮಸ್ಕಾರ नेटे शेर दिना मातेरे गला नमस्कारा। आज मेरे लिए एक बहुत ही सौभाग्यशाली दिन है। श्री विष्णुमूर्ति जी का मंदिर यहाँ पर उसका शिलान्यास यहाँ पर हुआ है और उस मंदिर के शिलान्यास में मुझे बुलाया गया। मैं सभी का यहाँ पर तहे दिल से धन्यवाद अदा करता हूँ क्योंकि इस मंदिर से लोगों की आस्था जुड़ी और मंदिर जो है 400 साल से इसका इतिहास इस मंदिर का है और आज 400 साल बाद एक मंदिर का शिलान्यास उसका फिर से एक बार उस मंदिर को बनाने का कार्य यहाँ पर शुरू हो रहा है और उस कार्य में इतने सारे लोग यहाँ पर उपस्थित है। मुझे लगता है कि ये बहुत बड़ा आज का कार्य हम हमारे सनातन धर्म को आगे बढ़ाने के लिए इस मंदिर के शिलान्यास के माध्यम से शुरू कर रहे हैं। ಇಡೆಗ ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲೆ